ನಮಸ್ಕಾರ ವೀಕ್ಷಕರೇ, ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಆಧುನಿಕತೆಯ ಭಾಗವಾಗಿ ವಿಷಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಬಹಳಷ್ಟು ರೋಗಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅದರಲ್ಲಿ ಮೂಲವ್ಯಾಧಿ ರೋಗ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತದ್ದು. ಸಾಕಷ್ಟು ಜನರು ಮೂಲವ್ಯಾಧಿಯಿಂದ ಬಳಲ್ತಾ ಕೂಡ ಇದ್ದಾರೆ, ಆದ್ರೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಹಾಗಾಗಿ ಮೂಲವ್ಯಾಧಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ಅಭಿನೇತ್ರಿ ಹೆಗ್ಡೆ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲದಾಗಿ ನಾವು ಮೂಲವ್ಯಾಧಿ ಅಂತ ಹೇಳಿದ್ರೆ ಏನು ಅಂತ ತಿಳಿಸ್ಕೊಡ್ಬೋದಾ ಮೇಡಮ್? ಈಗ ಗುದ ಭಾಗ ಅಂತ ಏನು ಹೇಳ್ತೀವಿ ಅಥವಾ ಮಲದ್ವಾರ, ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಏನೋ ರೆಕ್ಟಲ್ ಕೆನಾಲ್ ಅಂತ ಏನು ಹೇಳ್ತೇವೆ, ಆ ಭಾಗದಲ್ಲಿ ಆಗುವಂಥ ಯಾವುದೇ ರೀತಿಯ ವೇದನೆಗಳಿರ್ಬೋದು, ಅಂದರೆ ನೋವು, ರಕ್ತಸ್ರಾವ ಇರ್ಬೋದು, ಉರಿ ಆಗಿರ್ಬೋದು, ಅಥವಾ ಕೈಗೆ ಮೊಳಕೆ ಥರ ಸಿಗುವಂಥದ್ದು, ಅಥವಾ ಕೀವು ಥರ ಏನಾದರೂ ಒಸರುವಂಥದ್ದು, ಅವೆಲ್ಲ ಕೂಡ ಒಂದು ಮೂಲವ್ಯಾಧಿ ಅನ್ನೋ ಆ ಪರಿಮಿತಿನಲ್ಲಿ ಬರುತ್ತೆ. ಬಟ್ ಎಲ್ಲದನ್ನು ಪೈಲ್ಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಕಾಮನ್ ಮ್ಯಾನಿಗೆ ಅದೊಂದಿದೆ, ಆ ಗುದ ಭಾಗದಲ್ಲಿ ನೋವಾದರೆ ಅಥವಾ ಉರಿ ಇದ್ದರೆ ಮೇಯ್ನ್ಲಿ ರಕ್ತ ಕಾಣಿಸ್ಕೊಂಡ್ರೆ ನಮಗೆ ಪೈಲ್ಸ್ ಆಗಿದೆ ಅಂತ ಹೇಳುವಂಥದ್ದು. ಹೊರರೋಗಿ ವಿಭಾಗದಲ್ಲೂ ಅವ್ರು ಹಾಗೆ ಹೇಳಿ ಬರ್ತಾರೆ, ಡಾಕ್ಟರ್ ನಮಗೆ ಪೈಲ್ಸ್ ಆಗಿದೆ ಅಂತೇಳಿ. ಬಟ್ ಅದು ಎಲ್ಲದನ್ನೂ ಪೈಲ್ಸ್ ಅಂತ ಹೇಳಲಿಕ್ಕಾಗಲ್ಲ. ಪೈಲ್ಸ್ ಆಗಲಿ, ಫಿಶರ್, ಫಿಸ್ಟುಲಾ ಇರ್ಬೋದು, ಅಥವಾ ಪಾಲಿಪ್ ಕೂಡ, ಅವೆಲ್ಲ ಬೇರೆ 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 ಕಂಡೀಷನ್ಸ್. ಸೊ ಒಟ್ಟಾರೆಯಾಗಿ ಸಾಮಾನ್ಯರು ಏನ್ ಅಂದ್ಕೊಳ್ತಾರೆ, ಈ ಭಾಗದಲ್ಲಿ ರಕ್ತ ಬಂದಿದೆ, ಸೊ ನನಗೆ ಮೂಲವ್ಯಾಧಿ ಇದೆ ಅಂತ ಹೇಳಿ ಅವರು ಹೆದರಿಕೆಯಲ್ಲಿ ಡಾಕ್ಟರ್ ಹತ್ರ ಹೋಗುವಂತದ್ದೇನೋ ಇರ್ಬೋದು ಅಂತ ಹೇಳುವಂಥದ್ದು. ಎಸ್, ಇನ್ನು ಪೈಲ್ಸ್ ಬರ್ಲಿಕ್ಕೆ ಕಾರಣಗಳು ಏನು ಅಂತ ತಿಳಿಸ್ಕೊಳ್ಬೋದು? ಪೈಲ್ಸ್ ಬರ್ಲಿಕ್ಕೆ ಕಾರಣಗಳು ಬೇಕಾದಷ್ಟಿರುತ್ತೆ. ಮೂಲ ಕಾರಣ ಮಲಬದ್ಧತೆ. ಭಾರತದಲ್ಲಿ ಇವಾಗ ಒಂದು 14% 15% ಜನರಿಗೆ ಮಲಬದ್ಧತೆ ಇದೆ. ನಿರಂತರವಾಗಿ ಮಲಬದ್ಧತೆ ಆಗ್ತಾ ಇದ್ರೆ, ಅಥವಾ ಬೇರೆ ನಮ್ಮ ಈಗ ಏನು ಹೇಳ್ತಾರೆ, ಒಂದು ತೂಕ ಜಾಸ್ತಿ ಆಗುವಂಥದ್ದು, ಅಥವಾ ನಿರಂತರವಾಗಿ ಕೂತೆ ಕೆಲಸ ಮಾಡುವಂಥದ್ದು ಇರ್ಬೋದು, ಅದರಿಂದ ಕೂಡ ಪೈಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಒಂದು ಗರ್ಭಾವಸ್ಥೆ ಕೂಡ ಕಾರಣ ಆಗ್ಬೋದು. ಹಾಗೆಯೇ ಈ ಉದರಕ್ಕೆ ಏನೋ ಸಂಬಂಧಪಟ್ಟಿರೋವಂಥದ್ದು, ಲಿವರ್ ಇರ್ಬೋದು, ಕರಳಿಗೆ ಸಂಬಂಧಪಟ್ಟ ರೋಗಗಳಿರ್ಬೋದು, ಅಥವಾ ಉದರದಲ್ಲಿ ಯಾವುದಾದ್ರೂ ಗಡ್ಡೆಗಳಾಗಿರ್ಬೋದು, ಅದು ಆ ಗುದ ಭಾಗದಲ್ಲಿರುವ ರಕ್ತನಾಳಗಳಿಗೆ ಜಾಸ್ತಿ ಒತ್ತಡನ ಉಂಟು ಮಾಡುತ್ತೆ. ಸೊ ಇದು ಕೂಡ ಪೈಲ್ಸ್ಗೆ ಒಂದು ಕಾರಣ ಆಗುತ್ತೆ. ಸೊ ಬೇರೆ ತರಹೇವಾರಿಗಳು ಆದ ಒಂದು ಕಾರಣಗಳಿದೆ. ಎಲ್ಲ ಒಂದೇ ಪರ್ಟಿಕ್ಯುಲರ್ ಇದರಿಂದ ಬರುತ್ತೆ ಅಂತ ಹೇಳಿ ಅಲ್ಲ. ಇನ್ನು ಮುಂದಕ್ಕೆ ನಾವು ಹೋಗುದಂತ ಹೇಳಿದ್ರೆ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಆಹಾರ ಪದ್ಧತಿ ಇರ್ಬೋದು. ಸೊ ಇದು ಯಾವ ತರ ಇದಕ್ಕೆ ಮೂಲವ್ಯಾಧಿಗೆ ಇಫೆಕ್ಟ್ ಆಗುವಂಥದ್ದು? ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿನೇ ಬಹುಮುಖ್ಯ ಕಾರಣ ಅಂತ ಹೇಳ್ತೇನೆ ನಾನು. ಇವತ್ತಿಂದು ಜೀವನ ಶೈಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಮೊದಲಿನ ನಮ್ಮ ಹಿರಿಯರು ಹೇಗೆ ಇದು ಮಾಡ್ತಿದ್ರು ಆ ಥರ ಇಲ್ಲ. ಒಂದು ಆಧುನಿಕತೆ ಇದರಲ್ಲಿ ನಾವು ಬಹಳಷ್ಟು ಬದಲಾವಣೆಗಳನ್ನು ತಂದ್ಕೊಂಡಿದ್ದೀವಿ. ಮೇಯ್ನ್ಲಿ ಜೀವನ ಶೈಲಿ ಹೇಗೆ ಅಂತ ಹೇಳಿದ್ರೆ, ಇವತ್ತಿನ ಒಂದು ಅವಸರದ ಜೀವನ, ಯಾರಿಗೂ ಟೈಮೇ ಇಲ್ಲ ಇವತ್ತಿನ ಇದರಲ್ಲಿ. ಆ ಒಂದು ಏನು ವೈಯಕ್ತಿಕ ಮತ್ತೆ ವೃತ್ತಿ ಜೀವನದಲ್ಲಿ ಒಂದು ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಆ ಒಂದು ಹೆಣಗಾಟ ಇದ್ದೇ ಇದೆ ಎಲ್ರಿಗೂ. ಇದು ಒಂದು ಮಾನಸಿಕ ಒತ್ತಡಕ್ಕೆ ಉಂಟು ಮಾಡುತ್ತೆ. ಆ ಮಾನಸಿಕ ಒತ್ತಡ ಬರೀ ಮನಸ್ಸಿನ ಮೇಲೆ ಮಾತ್ರ ಅಲ್ಲ, ಈ ದೈಹಿಕವಾಗಿ ಆಗುವ ಎಲ್ಲ ಏನು ಸಹಜ ಕ್ರಿಯೆಗಳ ಮೇಲೆ ಅದರದ ಒಂದು ಪರಿಣಾಮ ಇದ್ದೇ ಇದೆ. ಮೇಯ್ನ್ಲಿ ಏನು ಅದರದ್ದು ಪರಿಣಾಮ ಜೀರ್ಣಾಂಗಗಳ ಏನು ಒಂದು ಸಹಜ ಕ್ರಿಯೆ ಮೇಲೆ ಆಗತ್ತೆ. ಜೀರ್ಣಾಂಗಗಳ ಸಹಜ ಕ್ರಿಯೆ ಅಂದ್ರೆ ಒಂದು ಪಚನ ಕ್ರಿಯೆ. ಆ ಪಚನ ಕ್ರಿಯೆ ಅಂದ್ರೆ ಈಗ ನಾವು ತಗೊಂಡ ಆಹಾರ ಹೇಗೆ ಅಂತ ಹೇಳಿದ್ರೆ, ಒಂದು ಡೈಜೆಷನ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ಆ ಸಾರ ಭಾಗ ಏನು ಸಾರಕಿಟ್ಟ ವಿಭಜನೆ ಅಂತ ಏನು ಹೇಳ್ತೇವೆ, ಸಾರ ಭಾಗ ಮೈಗೆ ಹಿಡಿಯುವಂಥದ್ದು, ರಸರಕ್ತಾದಿ ಧಾತುಗಳ ಒಂದು ಪೋಷಣೆಗೆ ಹೋಗುತ್ತೆ. ಬೇಡವಾದ ಒಂದು ಮಲಭಾಗ ವಿಸರ್ಜನೆ ಆಗ್ಬೇಕಾಗಿರುವಂಥದ್ದು, ಅದು ಸರಿಯಾಗಿ ಆಗುದಿಲ್ಲ, ಏನು ಬ್ಯಾಲೆನ್ಸ್ಡ್ ಆಗಿ ಆಗುದಿಲ್ಲ. ಹೌದು. ಮತ್ತೆ ಈಗ ಸಾಧಾರಣ ಎಲ್ಲ ವರ್ಕ್ ಪ್ಲೇಸ್ ಅಲ್ಲಿ ಕಂಟಿನ್ಯೂಸ್ ಸಿಟ್ಟಿಂಗ್, ಕೂತೇ ಇರುವಂಥದ್ದು, ಅಲ್ಲಿ ದೈಹಿಕ ಚಟುವಟಿಕೆಗಳಿಗೆ ಜಾಸ್ತಿ ಅವಕಾಶನೇ ಇಲ್ಲ. ಅದರಿಂದಾಗಿ ತೂಕ ಜಾಸ್ತಿ ಆಗುವಂಥದ್ದು, ಬೊಜ್ಜು ಇದಾಗುವಂಥದ್ದು, ಅದು ಕೂಡ ಸ್ವಲ್ಪ ಏನು ಸ್ಟ್ರೆಸ್ ರಿಲೇಟೆಡ್ ಇದಿರುತ್ತೆ. ಅಲ್ಲಿ ಏನು ವರ್ಕ್ ಪ್ಲೇಸಲ್ಲಿ ಇದಾಗುವಂಥದ್ದು, ಏನು ಪ್ರೆಷರ್ಸ್ ಅಂತ ಏನು ಹೇಳ್ತಾರೆ, ಅದರಿಂದ ಕೂಡ ಒತ್ತಡಗಳು ಜಾಸ್ತಿ ಆಗಿರುತ್ತೆ. ಅದರದ್ದು ಪರಿಣಾಮ ದೇಹದ ಎಲ್ಲ ಕ್ರಿಯೆಗಳ ಮೇಲೂ ಆಗುತ್ತೆ. ಅದು ಜೀವನ ಶೈಲಿ ಅಂತ ಹೇಳಿ ಆಯಿತು. ಇನ್ನು ಇದರದ್ದು ಆಹಾರ ಕ್ರಮಗಳು ಹೇಗೆ ಅಂತ ಹೇಳಿದರೆ, ಒಂದು ಸಾಮಾನ್ಯವಾಗಿ ಈ ಸಮಯಾಭಾವ ಇರೋದ್ರಿಂದ ಎಲ್ಲ ಇದನ್ನು ನಾವು ಸಂಸ್ಕರಿತ ಆಹಾರಗಳ ಮೇಲೆ ಡಿಪೆಂಡೆನ್ಸಿ ಬಂದಿರೋವಂಥದ್ದು ಇವತ್ತು. ಪ್ರೊಸೆಸ್ಡ್ ಫುಡ್ ಅಂತ ಏನು ಹೇಳ್ತೀವಿ, ಅಥವಾ ಸಂರಕ್ಷಿಸಿರುವಂಥದ್ದು, ಅದರಲ್ಲಿ ಪ್ರಿಸರ್ವೇಟಿವ್ಸೇ ಜಾಸ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನೋ ಇದರಲ್ಲೇ
ಆಹಾರ ಪದಾರ್ಥ ಯಾವುದೇ ಇರಲಿ, ಹಣ್ಣು ಹಂಪಲು ಇರ್ಬೋದು, ತರಕಾರಿ ಇರ್ಬೋದು, ಯಾವುದೇ ಇದಿರ್ಬೋದು, ಕೆಮಿಕಲ್ ರಾಸಾಯನಿಕ ಇದೆ ಇರುವಂತದ್ದು. ಹಾಗಾಗಿ ಪೋಷಕಾಂಶಗಳ ತತ್ವಗಳೇ ಕಡಿಮೆ ಇರುವಂತದ್ದು. ಆದಾಗ್ಯೂ ಈ ಏನು ಇನ್ಸ್ಟ್ಯಾಂಟ್ ಫುಡ್ಸ್ ಅಂತ ಏನು ಹೇಳ್ತೇವೆ ನಾವು, ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥದ್ದು, ಅದರಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ಸೇ ಇರುತ್ತೆ ನಮಗೆ. ಹಾಗಾಗಿ ಅದರಿಂದ ಆರೋಗ್ಯಕ್ಕೆ ಲಾಭಕ್ಕಿಂತ ಜಾಸ್ತಿ ಹಾನಿಯೇ. ನಾನು ಹೇಳಿರೋ ಹಾಗೆ ಜೀರ್ಣಾಂಗಗಳ ಮೇಲೆ ಅದರದ್ದು ಅದೊಂದು ಏನು ವೈಪರೀತ್ಯ ಇದೆ, ಹೌದು, ಸೈಡ್ ಎಫೆಕ್ಟ್ಸ್ ಅಂತಾನೆ ಹೇಳ್ಬೋದು. ಸಮಯ ಇದ್ದಾಗ ಕೂಡ ಜನರು ಅದನ್ನ ಏನು ಆಹಾರನ ಉಪಯೋಗಿಸುವಂಥದ್ದು ಅಥವಾ ತಯಾರಿಸುವ ಕ್ರಮ ಕೂಡ ಇವತ್ತಿಗೆ ಚೇಂಜ್ ಇದೆ. ಫಾಸ್ಟ್ ಫುಡ್ ಗಳಿಗೆ ಹೋಗುವಂತದ್ದು, ಹೌದು, ಜಂಕ್, ಮೇನ್ಲಿ ಮೈದಾ ಎಲ್ಲ, ಮೈದಾ ಅದೇ ಜಾಸ್ತಿ ಏನು ಇದಾಗುವಂಥದ್ದು, ಟೇಸ್ಟ್ ಮೇಕರ್ಸ್ ಬೇಕಾದಷ್ಟು ಹಾಕುವಂಥದ್ದು. ಮತ್ತೆ ಒಂದು ಆಯುರ್ವೇದದಲ್ಲಿ ವಿರುದ್ಧಾಹಾರ ಅಂತ ಹೇಳಿ ಕೂಡ ಒಂದು ಕಾನ್ಸೆಪ್ಟ್ ಇದೆ. ಒಂದು 18 ಬಗೆ ಇದನ್ನ ಹೇಳ್ತಾರೆ. ಆದ್ರೆ ಈಗಿನ ಒಂದು ಪ್ರಚಲಿತ ಇರುವಂತದ್ದು ಹೇಳೋದಾದ್ರೆ ಸಾಧಾರಣವಾಗಿ ನೋಡುವಂಥದ್ದು, ಈಗ ಬಿಸಿ ಮತ್ತೆ ತಂಪು, ಹಾಟ್ ಅಂಡ್ ಕೋಲ್ಡ್ ಒಟ್ಟಿಗೆ ತಿನ್ನುವಂಥದ್ದು. ಕ್ಯಾರೆಟ್, ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ, ಅಥವಾ ಹೋಟ್ಲಿಗೆ ಹೋದಾಗ ಬಿಸಿ ಬಿಸಿ ಬಜ್ಜಿ ತಿಂದ್ಬಿಟ್ಟು ಒಂದು ಕೋಲ್ಡ್ ಜ್ಯೂಸ್, ಐಸ್ ಕ್ರೀಮ್ ಏನಾದ್ರು ತಗೊಳ್ಳುವಂಥದ್ದು. ಹಾಲು ಮತ್ತೆ ಮೀನು ಅಥವಾ ಹಾಲಿನ ಪದಾರ್ಥಗಳು, ಮೊಸರು, ಮಜ್ಜಿಗೆ ಯಾವುದೇ ಇರ್ಬೋದು, ಮೀನು ಅದರೊಟ್ಟಿಗೆ ತಗೊಳ್ಳುವಂಥದ್ದು. ಅಥವಾ ಏನು ಸೊಪ್ಪು ಮತ್ತೆ ಇದನ್ನೆಲ್ಲ ಎಲ್ಲ 25 ಮಿಕ್ಸ್ ಮಾಡಿ ಒಂದು ಇದು ಮಾಡುವಂಥದ್ದು. ಮತ್ತೆ ನಾನು ಮೊನ್ನೆ ಇದರಲ್ಲೂ ನೋಡ್ತಿದ್ದೆ, ಐಸ್ ಕ್ರೀಮ್ ಅನ್ನ ಏನೋ ಹಾಟ್ ಐಸ್ ಕ್ರೀಮ್, ಅಲ್ಲ ಐಸ್ ಕ್ರೀಮ್, ಹಾಟ್ ಐಸ್ ಕ್ರೀಮ್ ಅಂತ ಏನೋ ಒಂದು ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ನೋಡಿದ್ವಪ್ಪ, ಅದು ಪಕೋಡ ಟೈಪ್ ಅದನ್ನ ಕರಿತಾ ಇದ್ರು. ಎಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್, ಹೊಸದಾಗಿ ಅದು ಫ್ಯಾಷನ್ ತರ ಇದು ಕಂಡ್ರು ದೇಹದ ಮೇಲೆ ಅದರ ಪರಿಣಾಮ ಆಗುವಂಥದ್ದು ತುಂಬಾ ವಿಪರೀತವಾಗಿನೇ ಇರುತ್ತೆ ಅಂತ ಹೇಳ್ಬೋದು. ಸೊ ಇಂಬ್ಯಾಲೆನ್ಸ್ಡ್ ಫುಡ್ ಇಂದ ಕೂಡ ಅದು ಆಗುತ್ತೆ. ಮತ್ತೆ ಒಂದು ನಾರಿನಂಶದ ಕೊರತೆ ಇರುವಂತದ್ದು, ಸಾಕಷ್ಟು ಪ್ರಮಾಣದಲ್ಲಿ ನೀರು ತಗೊಳ್ದೇ ಇರುವಂತದ್ದು, ಸೀಸನ್ ವೈಸ್ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಈಗಂತೂ ಬೇಸಿಗೆನಲ್ಲಿ ಡ್ರೈ ಆಗಿ ಇಡುವಂತದ್ದು. ಹೌದು. ಮತ್ತೆ ಅತಿಯಾದ ಧೂಮಪಾನ ಇರ್ಬೋದು, ಮದ್ಯಪಾನ ಕೂಡ, ಮತ್ತೆ ಈ ಕೃತಕವಾದ ತಂಪು ಪಾನೀಯಗಳು, ಪೆಪ್ಸಿ, ಕೋಲಾ ಆತರ ಎಲ್ಲ ಸೇವನೆ ಮಾಡುವಂತದ್ದು. ಆಹಾರ ಕ್ರಮಗಳು ಒಂದು ರೀತಿಯಲ್ಲಿ ಇದಕ್ಕೆ ಪರಿಣಾಮವನ್ನ ಬೀರ್ತದೆ ಅಂತ ಹೇಳ್ಬೋದು. ಎಸ್, ನೀವೀಗ ಹೇಳಿದ್ರಿ ಎಲ್ಲವೂ ಕೂಡ ನಾವು ಮೂಲವ್ಯಾಧಿ ಅಂತ ಹೇಳಿಕ್ ಆಗುದಿಲ್ಲ ಅಥವಾ ಪೈಲ್ಸ್ ಅಂತ ಹೇಳಿಕ್ ಆಗುದಿಲ್ಲ ಅಂತ ಹೇಳಿದ್ರೆ, ಆಕ್ಚುಲಿ ಏನು ಪೈಲ್ಸ್ ಅಂತ ಹೇಳಿದ್ರೆ ಏನು? ಹಾಗಾದ್ರೆ ಪೈಲ್ಸ್ ಅಂತ ಹೇಳಿದ್ರೆ ಈಗ ಗುದಭಾಗ ಅಂತ ಏನ್ ಹೇಳ್ತೀವಿ, ಏನೋರೆಕ್ಟಲ್ ಕೆನಾಲ್, ಆ ಏನಲ್ ಕೆನಾಲ್ ಒಂದು 4 ಸೆಂಟಿಮೀಟರ್ ಅಷ್ಟು ಉದ್ದ ಇರುವಂತ ಒಂದು ನಳಿಕೆ ಆಕಾರ ಆಗಿರುವಂತ ಒಂದು ಆಕೃತಿ. ಆ ಗುದಭಾಗಕ್ಕೆ ಹೊಂದಿಕೊಂಡಿರುವಂತ ರಕ್ತನಾಳಗಳು ಒಂದು ಹಿಗ್ಗಿ ವಿಸ್ತೃತವಾಗಿ ಅದು ಕೆಳಕ್ಕೆ ತಳ್ಳಿ ಬರುವಂತ ಒಂದು ಅವಸ್ಥೆನ ನಾವು ಪೈಲ್ಸ್ ಅಂತ ಹೇಳ್ತೇವೆ. ಕಾಮನ್ ಮ್ಯಾನ್ ಅದನ್ನ ಪೈಲ್ಸ್ ಅಂತ ಹೇಳ್ತಾರೆ, ಆಯುರ್ವೇದದಲ್ಲಿ ಅರ್ಷಸ್ ಅಂತ ಹೇಳಿದ್ದಾರೆ, ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ ನಾವು ಅದನ್ನ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ, ಆದ್ರೆ ಅದಕ್ಕೂ ಮುನ್ನ ಒಂದು ಪುಟ ವಿರಾಮ. ವಿರಾಮದ ಬಳಿಕ ಸಂಜೀವಿನಿ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವಾಗ್ಲೇ ಹೇಳಿದ್ವಿ ಗುದದ್ವಾರದಲ್ಲಿ ರಕ್ತ ಬಂದ್ರೆ ಅದು ಪೈಲ್ಸ್ ಅಂತ ಹೇಳಿ ಕೆಲವರು ಬರ್ತಾರೆ ಅಂತ ಹೇಳುವಂತದ್ದು. ಆಕ್ಚುಲಿ ಒಂದು ಮನುಷ್ಯನಿಗೆ ಪೈಲ್ಸ್ ಇದೆ ಅಂತ ಹೇಳಿ ಯಾವ ರೀತಿ ಗೊತ್ತಾಗ, ಅಂದ್ರೆ ಇದರ ಲಕ್ಷಣಗಳೇನು ಅಂತ ಹೇಳಿ ತಿಳಿಸ್ಬೋದು? ಲಕ್ಷಣಗಳಂತ ಹೇಳೋದಾದ್ರೆ, ಈಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ರಕ್ತಸ್ರಾವ ಆಗ್ತಿದೆ ಅಥವಾ ಸ್ಪರ್ಶಿಸಿದಾಗ ಒಂದು ಮೊಳಕೆ ತರ ಇದು ಸಿಗುವಂತದ್ದು, ಫೀಲ್ ಆಗುವಂತದ್ದು. ಬೇರೆ ಬೇರೆ ರೀತಿಯ ನೋವುಗಳಾಗ್ಬೋದು, ಕೆಲವರಿಗೆ ಚುಚ್ಚಿದಾಗೆ, ಕೆಲವರಿಗೆ ಹಿಂಡಿದಾಗೆ, ಎಳೆದ ಹಾಗೆ ಇದಾಗುವಂತದ್ದು, ಅನ್ಕಂಫರ್ಟೇಬಲ್ ಫೀಲ್ ಆಗುವ. ಹೌದು, ಉರಿ ಇರ್ಬೋದು, ತುರ್ಕೆ ಕೂಡ ಆಗುತ್ತೆ. ರಕ್ತಸ್ರಾವ ಕೂಡ ಈ ಮಲವಿಸರ್ಜನೆ ಆದ ಕೂಡಲೇ ಕೆಲವರಿಗೆ ಹನಿ ಹನಿಯಾಗಿ ಬೀಳುವಂತದ್ದು ಇರುತ್ತೆ. ಇನ್ನು ಕೆಲವರಿಗೆ ಅಂದ್ರೆ ಆಲ್ಮೋಸ್ಟ್ ಒಂಥರ ಈ ಪಿಚ್ಕಾರಿನಲ್ಲಿ ಹೊಡೆದ ಹಾಗೆ ಸಿಕ್ಕಾಪಟ್ಟೆ ಬ್ಲೀಡ್ ಹೋಗ್ಬಿಟ್ಟು ಪೇಷಂಟ್ ಗಾಬರಿ ಆಗುವಂಥದ್ದು ಇದು ಇರುತ್ತೆ. ಇವೆಲ್ಲ ಒಂದು ಲಕ್ಷಣ ಅಂತ ಹೇಳ್ಬೋದು. ಮತ್ತೆ ನಾನು ಆವಾಗಲೇ ಹೇಳ್ದ ಹಾಗೆ ಮೇನ್ಲಿ ಆಗುವಂಥದ್ದು ಈ ಜಠರಾಗ್ನಿಯ ಒಂದು ಏನು ಅಲ್ಲಿ ಹದಗೆಟ್ಟಿರುವಂಥದ್ದು. ಆಯುರ್ವೇದದಲ್ಲಿ ಹೇಳ್ತಾರೆ ಎಲ್ಲಾ ಇದಕ್ಕೂ ಮೂಲ ಕಾರಣ, ಸರ್ವೇ ರೋಗಗಳಿಗೂ ಮೂಲ ಕಾರಣ ಆಗುವಂಥದ್ದು ಅಗ್ನಿ ಅಂತ, ಮಂದಾಗ್ನಿ ಎಸ್ಪೆಷಲಿ. ಸೊ ಆಗ ಹೇಳಿದ ಹಾಗೆ ಆ ಅಗ್ನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಅಲ್ಲಿ ಒಂದು ಈ ಮೊಳಕೆ ತರ ಕಾಣಿಸೋದು ಅಥವಾ ರಕ್ತ ಬರುವಂಥದ್ದು ಏನು ಪೈಲ್ಸಿನ ಒಂದು ಸಣ್ಣ ಲಕ್ಷಣ ಅಷ್ಟೇ, ಅದು ಮೂಲ ಕಾರಣ ಒಳಗಡೆ ಇದ್ದಿರುತ್ತೆ. ಸೊ ಹಾಗಾಗಿ ಅಲ್ಲಿ ಕೆಲವರಿಗೆ ಒಂದು ಮಂದಾಗ್ನಿ ಅಥವಾ ಹಸಿವೆ ಇಲ್ಲದೆ ಇರುವಂಥದ್ದು, ಹೊಟ್ಟೆ ಉಬ್ಬರಿಸುವಂಥದ್ದು ಅಥವಾ ಎದೆ ಉರಿ ತರ, ಆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತಾರಲ್ಲ ಆ ತರ ಇರ್ಬೋದು. ಹೊಟ್ಟೆ ಅಂದ್ರೆ ತುಂಬಾ ಗ್ಯಾಸ್ ತರ ಫಿಲ್ ಆಗಿದೆ ಅಂತ ಹೇಳಿ ಅವೆಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಮತ್ತೆ ಮಲಬದ್ಧತೆ, ಸರಿಯಾಗಿ ಸಿವಿಯರ್ ಕಾನ್ಸ್ಟಿಪೇಷನ್ ಹೇಳ್ತಾರಲ್ಲ, ದಿನನಿತ್ಯ ಅದು ಮಲವಿಸರ್ಜನೆ ಆಗದೆ ಇರುವಂಥದ್ದು, ಆದ್ರೂ ಕೂಡ ಮಲ
ಬಹಳ ಏನು ಒಂದು ಕಾಠಿಣ್ಯತೆ ಇರುವಂಥದ್ದು, ತುಂಬಾ ಗಟ್ಟಿಯಾಗಿ ಆಗುತ್ತೆ ಅಂತ ಹೇಳುವಂಥದ್ದು, ಅವೆಲ್ಲ ಕೂಡ ಲಕ್ಷಣಗಳಲ್ಲಿ ಬರುತ್ತೆ. ಎಸ್, ಇನ್ನು ಪೈಲ್ಸ್ ಇದೆ ಅಂತ ಹೇಳಿ ಯಾವ ರೀತಿ ನಾವು ಕನ್ಫರ್ಮ್ ಮಾಡಬಹುದು ಅಂತ ಹೇಳಿ, ಅದನ್ನ ದೃಢಪಡಿಸು ಅಂತ ಹೇಳಿದ್ರೆ ಒಂದು ಯಾವುದೇ ಈ ತರದ ಸಮಸ್ಯೆಗಳು ತಲೆದೋರಿದಾಗ ಸೂಕ್ತ ಒಂದು ತಜ್ಞ ವೈದ್ಯರಲ್ಲಿ ಹೋಗ್ಬಿಟ್ಟು ಒಂದು ಸೂಕ್ತವಾದ ತಪಾಸಣೆ ಮಾಡಿಸ್ಕೊಂಡು ಅದು ಪೈಲ್ಸ್ ಆಗಿದೆಯಾ ಅಥವಾ ಫಿಶರಾ, ಪಾಲಿಪ್ಸ್ ಆಗಿರ್ಬೋದಾ ಅಥವಾ ಫಿಸ್ಟುಲಾ ಥರನೂ ಆಗಿರ್ಬೋದಾ, ಅಥವಾ ಅಲ್ಲಿ ಊತ ಎಲ್ಲ ಬಂದಿರೋದ್ರಿಂದ ಕೆಲವು ಆಪ್ಸಿಸ್ಗಳಲ್ಲೂ ಹತ್ರ ಗುದಕ್ಕೆ ಸಂಬಂಧಪಟ್ಟಿರುವಂಥ ಅಲ್ಲೇ ಒಂದು ಸುತ್ತಮುತ್ತಲಲ್ಲಿ ಏನಾದರೂ ಈ ಬಾವು ಬರುವಂಥದ್ದು ಕೂಡ ನೋವು ಕೊಡುತ್ತೆ, ಅಲ್ಲಿ ಊದಿರುತ್ತೆ. ಆವಾಗ ಗಾಬರಿ ಬಿದ್ದು ಪೈಲ್ಸ್ ಆಗಿದೆ ಅಂತಲೇ ಸ್ವಯಂ ನಿರ್ಧಾರ ತಗೊಳ್ಳೋದು ಬೇಡ. ಮತ್ತು ಏನಾದರೂ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ಅಂತ ಹೇಳ್ತೇವೆ ನಾವು, ಈಗ ಕರುಳಿನಲ್ಲಿ ಉರಿಯೂತ ಆಗುವಂಥದ್ದು, ಕ್ರಾನ್ಸ್ ಡಿಸೀಸ್ ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹೇಳ್ತೇವೆ, ಇದರಲ್ಲೂ ಕೂಡ ರಕ್ತಸ್ರಾವ ಆಗೋದು ಸಾಧ್ಯತೆ ಇರುತ್ತೆ. ಇದಲ್ಲದೆ ಕೂಡ ಇನ್ನೂ ಏನಾದರೂ ಸಂಕೀರ್ಣವಾದ ಅಥವಾ ಗುರುತರವಾದ ಗಡ್ಡೆಗಳಿರ್ಬೋದು, ಕ್ಯಾನ್ಸರ್ ಥರ ಇದಾಗಿರುವಂಥದ್ದು, ಉದರಕ್ಕೆ ಸಂಬಂಧಪಟ್ಟ ಅಥವಾ ಆ ಗುದನಾಳದಲ್ಲಿ ಇರುವಂಥ ಯಾವುದಾದ್ರು ಒಂದು ಸಂಕೀರ್ಣವಾದ ಕಾಯಿಲೆಗಳು ಕೂಡ ಆಗಿರ್ಬೋದು. ಅದೆಲ್ಲನೂ ಕೂಡ ಒಂದು ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಸಿಕೊಂಡಾಗ ಅದರ ಬಗ್ಗೆ ಒಂದು ನಿರ್ಣಯಿಸಬಹುದು ಅಂದ್ರೆ ಕನ್ಫರ್ಮ್ ಆಗಿ ಬಂದಿದ್ಯಾ ಅಂತ ಹೇಳಿ. ಅಂದ್ರೆ ಸ್ವಯಂ ನಾವು ಅಗ್ರಿ ಮಾಡೋದಕ್ಕಿಂತ ನಾವು ಒಂದು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದೇ ಒಳ್ಳೇದು ಅಂತ ಹೇಳುವಂಥದ್ದು. ಇನ್ ಕೇಸ್ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗಬಹುದು ಅಂತ, ಅಂದ್ರೆ ಈಗ ನನ್ಗೆ ಗೊತ್ತಿದೆ ನನ್ಗೆ ಮೂಲವ್ಯಾಧಿ ಇದೆ ಅಂತ ಹೇಳಿ ನಂಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಬೇಡ, ಮುಜುಗರ ಅಂತ ಬರುವಂತದ್ದು ಎಲ್ಲ, ಆ ಸಂದರ್ಭದಲ್ಲಿ ನಿರ್ಲಕ್ಷಿಸಿದ್ರೆ ಏನಾಗ್ತದೆ? ಸಾಕಷ್ಟು ಜನ ಅದನ್ನ ನಿರ್ಲಕ್ಷಣೆ ಮಾಡ್ತಾರೆ. ಮತ್ತೆ ಈ ಗುದ ಸಂಬಂಧ ಏನಾದ್ರೂ ಬಾಧೆಗಳಿದ್ರೆ ಅದನ್ನ ಒಂದು ಮುಜುಗರದ ವಿಷಯವಾಗಿನೇ ಪರಿಗಣಿಸೋದು, ಮತ್ತೆ ಒಂದು ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ಕೂಡ ಅದನ್ನ ಹಿಂಜರಿತಾರೆ. ಎಸ್ಪೆಷಲಿ ಮಹಿಳೆಯರು ಅಂತ ಹೇಳ್ಬೋದು. ಸಾಧಾರಣ ಅವರ ಕುಟುಂಬದವರ ಅಗತ್ಯಗಳನ್ನ ಪೂರೈಸೋದ್ರಲ್ಲಿ ತಮ್ಮ ಆರೋಗ್ಯನ ಬಹಳ ನಿರ್ಲಕ್ಷ್ಯ ಮಾಡ್ತಾರೆ. ಒಂದು ಇದ್ರ ಮಟ್ಟಿಗೆ ಹೇಳೋದಾದ್ರೆ, ಸಾಧಾರಣ ಫಸ್ಟ್ ಸ್ಟೇಜ್ ಅಲ್ಲಿ ನಮ್ಗೆ ಈ ತರ ಇದಾಗಿದೆ ಅಂತ ಹೇಳಿದ್ರೆ ಹೀಟ್ ಆಗಿದೆ, ತಂಪು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಭಾವನೆ ಎಲ್ಲರಲ್ಲೂ ಇದೆ. ಮತ್ತೆ ಮನೆಮದ್ದುಗಳ ಮೊರೆ ಹೋಗೋದೇ ಜಾಸ್ತಿ ಜನ ಎಲ್ಲರೂ. ಹಾಗಾಗಿ ನಿರ್ಲಕ್ಷ್ಯ ಮಾಡೋದು ಅಂತ ಹೇಳೋದಕ್ಕಿಂತನೂ ಆ ಮನೆಮದ್ದುಗಳು ಹೆಚ್ಚಿನ ಸಮಯದಲ್ಲಿ ಅದಕ್ಕೆ ಫಲ ಕಾಣಿಸ್ಬೋದು, ಕೆಲವೊಮ್ಮೆ ಅದು ಏನು ಗುಣ ಕಾಣಿಸದೆ ನಿರಂತರವಾಗಿ ಬಾಧಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಅವರು ಇದು ಟ್ರೈ ಮಾಡುವ ನೋಡುವ ಅಂತ ಹೇಳಿ ಅದನ್ನ ಇನ್ನೂ ಮುಂದೂಡ್ತಾನೆ ಇರ್ತಾರೆ, ಅದು ಕಾಣುವುದಿಲ್ಲ ಜಾಸ್ತಿ ಫಲ, ಅಥವಾ ಅದು ರೋಗ ಉಲ್ಬಣ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತೆ ಕೆಲವೊಮ್ಮೆ ಸಾಧಾರಣ ಸಮಸ್ಯೆನೇ ಆಗಿರ್ಬೋದು. ನಾನು ಇಷ್ಟೆಲ್ಲ ಹೇಳಿದೆಲ್ಲ ದೊಡ್ಡ ಏನು ಕ್ಯಾನ್ಸರ್ ತರನೇ ದೊಡ್ಡ ಗಡ್ಡೆಗಳೇ ಆಗಿರ್ಬೇಕಂತನೂ ಇಲ್ಲ, ಸಾಧಾರಣ ಸಮಸ್ಯೆ ಆಗಿರ್ಬೋದು. ಹೌದು, ಅಥವಾ ಕೆಲವೊಮ್ಮೆ ಇನ್ನೂ ಹೊರತೋರಿಕೆಗೆ ಸಾಧಾರಣ ಕಂಡ್ರು ಅದು ಗುರುತರವಾದ ಸಮಸ್ಯೆ ಕೂಡ ಆಗಿರ್ಬೋದು. ಹಾಗಾಗಿ ಒಂದು ನಿಸ್ಸಂಕೋಚವಾಗಿ ಎಂತಹ ಸಮಸ್ಯೆ ತಲೆದೋರಿದಾಗ ಡಾಕ್ಟರ್ ಅಲ್ಲಿ ಹೋಗಿ ಮುಕ್ತವಾಗಿ ಡಾಕ್ಟರ್ ಹತ್ರ ಹೋಗಿ ಒಂದು ಕನ್ಸಲ್ಟ್ ಮಾಡಬೇಕು ಅಂತ ಹೇಳುವಂತದ್ದು ಅಂತ ಹೇಳಿ. ಎಸ್, ಇನ್ನು ಇದನ್ನ ಯಾವ ರೀತಿಯಲ್ಲಿ ನಾವು ಮೂಲವ್ಯಾಧಿಯನ್ನ ತಡೆಗಟ್ಟಬಹುದು ಅಂತ ಆಗ್ಲೇ ಹೇಳಿದಾಗೆ ಕಾರಣಗಳೇನು, ನಮ್ಮ ಜೀವನ ಶೈಲಿ ಮತ್ತೆ ಆಹಾರ ಕ್ರಮ. ಸೊ ಹಾಗಾಗಿ ಒಂದು ಒಳ್ಳೆ ಆಹಾರ ಕ್ರಮದ ಅಳವಡಿಕೆ ಮತ್ತೆ ಒಂದು ದೈನಂದಿನ ಜೀವನದಲ್ಲಿ ಒಂದು ಆರೋಗ್ಯಯುತ ಬದಲಾವಣೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತೇನೆ. ನಾರಿನಂಶದ ಹೆಚ್ಚು ಸೇವನೆ ಅಥವಾ ಒಂದು ಸಮತೋಲಿತ ಆಹಾರ, ಸೊಪ್ಪು ತರಕಾರಿ ಹಣ್ಣು ಹಂಪಲುಗಳ ಧಾರಾಳ ಸೇವನೆ, ಒಂದು ಸಾಕಷ್ಟು ಪ್ರಮಾಣದ ನೀರಿನ ಅಗತ್ಯ ಕೂಡ ಇದೆ. ಮಾಂಸಾಹಾರದ ಸೇವನೆ ತುಂಬಾ ಬೇಡ, ಆದಷ್ಟು ಅಂದ್ರೆ ಸೇವಿಸಲೇಬೇಕಾಗಿದ್ದಲ್ಲಿ ತುಂಬಾ ಏನು ಜಿಡ್ಡು ಖಾರ ಮಸಾಲೆಯನ್ನ ಉಪಯೋಗಿಸಿ ಮಾಡುವಂಥದ್ದು ಬೇಡ. ನಾವು ಉಪಯೋಗಿಸುವ ಕ್ರಮ ಕೂಡ ನಾನು ಹೇಳಿದ್ನಲ್ಲ. ಹಾಗಾಗಿ ಮತ್ತೆ ಧೂಮಪಾನ ಮದ್ಯಪಾನ ಅಂಥದ್ದನ್ನ ವರ್ಜನೆ ಮಾಡುವಂಥದ್ದು. ಮಾನಸಿಕವಾಗಿ ಒತ್ತಡ ಇದ್ದಾಗ ಸಾಧಾರಣವಾಗಿ ಒಂದು ಯೋಗಾಭ್ಯಾಸ ಆಗಲಿ ಅಥವಾ ಒಂದು ಲಘು ವ್ಯಾಯಾಮ ಆ ಥರ ಒಂದು ಚಟುವಟಿಕೆಗಳನ್ನು ರೂಢಿಸ್ಕೊಳ್ಳುವಂಥದ್ದು, ಅದರಿಂದಾಗಿ ತೂಕ ಕೂಡ ನಿಯಂತ್ರಣ ಆಗುತ್ತೆ, ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಹಾಗೇನೆ ಮತ್ತೆ ಈ ಇದರಲ್ಲಿ ಏನ್ ಹೇಳ್ತಾರೆ, ಈ ನಾನು ವಿರುದ್ಧ ಆಹಾರ ಅಂತ ಎಲ್ಲ ಹೇಳಿದ್ನಲ್ಲ, ಆ ಥರ ಏನು ಕಂಬೈನ್ಡ್ ಫುಡ್ಸ್ ಟೇಸ್ಟ್ ಮೇಕರ್ಸ್ ಎಲ್ಲ ಇದಾಗುವಂಥದ್ದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಮೇನ್ಲಿ ಮೈದಾಯಿಂದ ಆಗುವಂಥದ್ದು ಪ್ರಾಡಕ್ಟ್ಸ್ಗಳನ್ನು, ಇದೆಲ್ಲ 1-2 ಸಲ ತಿಂದರೆ ಬರುವಂಥದ್ದಲ್ಲ, ಅದು ನಿರಂತರವಾಗಿ ಯೂಸ್ ಮಾಡೋದ್ರಿಂದ ಬರುವಂಥದ್ದು. ರಾತ್ರೋರಾತ್ರಿ ಪೈಲ್ಸ್ ಅಥವಾ ಬೇರೆ ಇದು ಡೆವಲಪ್ ಆಗಿರೋದಿಲ್ಲ. ಸೊ ಕಂಟಿನ್ಯೂಸ್ ಯೂಸೇಜಿಂದ ಬಂದಿರುವಂಥದ್ದು. ಹಾಗಾಗಿ ಆ ಕ್ರಮಗಳನ್ನು ಇದು ಮಾಡುವಂಥದ್ದು, ಒಂದು ಸಕಾರಾತ್ಮಕ ಚಿಂತನೆ ಕೂಡ, ಒಂದು ಪಾಸಿಟಿವ್ ಥಿಂಕಿಂಗ್, ಸಾಕಷ್ಟು ನಿದ್ರೆ ಕೂಡ ಬೇಕು. ಒತ್ತಡದಿಂದ ಇದೆಲ್ಲ ಇದ್ರೆ ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ಸೊ ಮೈಂಡ್ ಫ್ರೆಶ್ ಆಗಿರ್ಬೇಕು ಅಂತ ಕೂಡ ಜೀವನ ಶೈಲಿ ಮತ್ತೆ ಆಹಾರ ಕ್ರಮಗಳು ಅಂತ ಹೇಳುವಂತದ್ದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಆದ್ರೆ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ ವಿರಾಮ.
ವಿರಾಮದ ಬಳಿಕ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಮೇಡಮ್, ನಾವು ಮೂಲವ್ಯಾಧಿ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಮೂಲವ್ಯಾಧಿಗೆ ಚಿಕಿತ್ಸೆ ನೋಡೋದಾದ್ರೆ ಆಯುರ್ವೇದದಲ್ಲಿ ಯಾವ ತರ ಚಿಕಿತ್ಸೆ ಇದೆ ಅಂತ ಹೇಳಿ? ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಈಗ ಬಹಳಷ್ಟು ಜನರ ನೋಡಿರ್ಬೋದು, ಪೈಲ್ಸ್ ಸ್ಪೆಷಲಿಸ್ಟ್ ಅಂತೆಲ್ಲ ಹಾಕೊಂಡಿರ್ತಾರೆ, ಪೈಲ್ಸ್ ಕ್ಲಿನಿಕ್ ಅಂತೆಲ್ಲ ಹಾಕೊಂಡಿರ್ತಾರೆ. ಎಲ್ಲದೂ ಆಯುರ್ವೇದ ಅಲ್ಲ. ಕೆಲವು ನಕಲಿ ವೈದ್ಯರೇ ಜಾಸ್ತಿ ಇರುವಂತ ಒಂದು ಜಮಾನ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ರೋಗ ಸ್ಥಿತಿಯನ್ನ, ಈಗ ಪೇಷಂಟ್ ಒಬ್ರು ಬಂದಾಗ ನಾವು ಕೂಲಂಕಷವಾಗಿ ಅವರನ್ನ ಒಂದು ತಪಾಸಣೆಗಳು ಪಡಿಸಿ ಆ ರೋಗ ಸ್ಥಿತಿ ಹೇಗಿದೆ ಅಂತ ಹೇಳಿ ಒಂದು ತೀರ್ಮಾನಿಸಿಕೊಂಡು ಆ ರೋಗ ಸ್ಥಿತಿಗೆ ಅನುಸಾರವಾಗಿ ಒಂದು ಚಿಕಿತ್ಸೆ ನೀಡುವಂಥದ್ದು. ಬಹಳಷ್ಟು ಜನರಿಗೆ ಡಾಕ್ಟರ್ನ ನೋಡ್ಲಿಕ್ಕೆ ಹಿಂಜರಿಯೋದೇ ಅದೇ. ಹೋದ ಕೂಡಲೇ ಡಾಕ್ಟರ್ನ ಭೇಟಿ ಮಾಡಿದ ಕೂಡಲೇ ಎಲ್ಲಿ ಆಪರೇಷನ್ ಹೇಳ್ತಾರೆ, ಆ ಭಯನೂ ಕೂಡ ಇರುತ್ತೆ. ಸೊ ಎಲ್ಲ ಇದಕ್ಕೂ ಅದು ಏನು ಶಸ್ತ್ರಚಿಕಿತ್ಸೆ ಅಗತ್ಯ ಇರುವುದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಭೇಷಜ ಚಿಕಿತ್ಸಾ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ. ಔಷಧಗಳ ಸೇವನೆಯಿಂದನೇ ಇದಾಗುವಂಥದ್ದು. ಅದು ಸ್ಟೇಜಸ್ ಅನ್ನ ನೋಡ್ಬಿಟ್ಟು, ನಾನು ಹಲವಾರು ಹಂತಗಳಿದೆ ಅಂತ ಹೇಳಿದೆ ಪೈಲ್ಸ್ ಅಲ್ಲಿ. ಮತ್ತೆ ಅದು ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಪೈಲ್ ಮಾಸಸ್ ಅಂತ ಕೂಡ ಹೇಳ್ತೇವೆ. ಅದರಲ್ಲಿ ಬೇರೆ ಬೇರೆ ಡಿಗ್ರೀಸ್ ಇರುತ್ತೆ. ಅದನ್ನ ನೋಡಿ ನಿರ್ಧರಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆಯನ್ನು ಕೊಡುವಂಥದ್ದು. ಆಯುರ್ವೇದದಲ್ಲಿ ಔಷಧೋಪಚಾರಗಳಿದೆ. ಹೊರಗಡೆ ಅಂದ್ರೆ ಇಂಟರ್ನಲ್ಲಿ ತಗೊಳ್ಳಿಕ್ಕೆ ಮೆಡಿಸಿನ್ಗಳು ಇರ್ತದೆ. ಗುದ ಭಾಗದಲ್ಲಿ ಅಲ್ಲಿನ ಒಂದು ನೋವು ಮತ್ತೆ ಆ ಸ್ರಾವನ್ನ ಕಡಿಮೆ ಮಾಡುವಂಥದ್ದು, ಪೇಷಂಟಿಗೆ ಆದಷ್ಟು ಏನು ಹಿಂಸೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅಲ್ಲಿ ಲೇಪಗಳು ಬೇರೆ ಬೇರೆ ತರ ಇದ್ರಲ್ಲಿ ಬರುತ್ತೆ. ಅವೆಲ್ಲ ಕೂಡ ಆ ರೋಗಿಯ ಏನ್ ಹೇಳ್ತಾರೆ ಲಕ್ಷಣಗಳಿಗೆ ಅನುಸಾರವಾಗಿ ನೀಡುವಂಥದ್ದು. ಈಗ ಕೆಲವೊಮ್ಮೆ ಔಷಧಿಗಳು ಸಫಲ ಆಗಲಿಲ್ಲ, ಅಥವಾ ರೋಗಾವಸ್ಥೆ ಉಲ್ಬಣ ಆಗಿದೆ, ಅಥವಾ ಆ ಪ್ರಾಥಮಿಕ ಹಂತಗಳನ್ನು ದಾಟಿ ಹೋಗಿದ್ದಾಗ ಶಸ್ತ್ರಚಿಕಿತ್ಸೆ ಅಗತ್ಯ ಇರುತ್ತೆ. ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಹೇಳಿದ್ದಾರೆ ಕೂಡ. ನಿಮ್ಗೆ ಗೊತ್ತಿರ್ಬೋದು, ಸುಶ್ರುತಾಚಾರ್ಯ ಈಸ್ ಅ ಫಾದರ್ ಆಫ್ ಸರ್ಜರಿ ಅಂತ ಹೇಳ್ತಾರೆ. ಸೊ ಅವರು ಹೇಳಿರೋ ಪ್ರಕಾರ ಏನು ಶಸ್ತ್ರಚಿಕಿತ್ಸೆಯನ್ನು ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಮಾಡಲಾಗುತ್ತೆ. ಛೇದನ ಹೇಳಿದ್ದಾರೆ, ಅದು ಇಟ್ಸ್ ಕ್ಲಾಸಿಕಲ್ ಹೆಮರಾಯ್ಡಕ್ಟಮಿ ಅಂತ ಹೇಳ್ತೇವೆ ನಾವು. ಅಗ್ನಿಕರ್ಮ ಅಂತ ಹೇಳ್ತಾರೆ, ಅದು ಥರ್ಮಲ್ ಕಾಟ್ರಿ ಅಂತ ಹೇಳ್ತೇವೆ. ಕ್ಷಾರಕರ್ಮ ಅಂತ ಇದೆ, ಅದು ಕಾಸ್ಟಿಕ್ ಕಾಟ್ರಿ. ಮತ್ತೆ ಕ್ಷಾರ ಸೂತ್ರದ ಪ್ರಯೋಗಗಳು, ಟ್ರಾನ್ಸ್ಫಿಕ್ಸಿಂಗ್ ವಿತ್ ಕ್ಷಾರ ಸೂತ್ರ ಅಂತೇಳಿ. ಎಸ್ಪೆಷಲಿ ಇದರಲ್ಲಿ ಕ್ಷಾರಕರ್ಮದ ಬಗ್ಗೆ ನಾನು ಹೇಳ್ತೇನೆ. ಅದೊಂಥರ ಬ್ಲಡ್ಲೆಸ್ ಸರ್ಜರಿ ಅಂತ ಹೇಳ್ಬೋದು. ಅಲ್ಲಿ ಏನು ಬ್ಲೀಡಿಂಗ್ ಆಗೋ ಪ್ರಮೇಯನೇ ಇಲ್ಲ. ಮತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಈಗ ಶಸ್ತ್ರಚಿಕಿತ್ಸೆಗಳೆಲ್ಲ ಆದ್ಮೇಲೆ ಪೇಷಂಟಿಗೆ ಆ ನೋವು ಇರುತ್ತಲ್ಲ, ಇದು ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ. ಅದರಲ್ಲಿ ಸ್ಟಿಚಸ್ ಆ ಥರ ಎಲ್ಲ ಏನೂ ಇರುವುದಿಲ್ಲ. ಬಹುಬೇಗ ಏನು ಗುಣಮುಖರಾಗಬಹುದು. ಆ ಅವಸ್ಥೆಯಲ್ಲಿ ಕೂಡ ಕಡಿಮೆ ಇರುವಂತದ್ದು. ಹೌದು ಹೌದು ಹೌದು. ಎಸ್, ಇನ್ನು ಎಷ್ಟು ಸಮಯಗಳ ಕಾಲ ಈ ಒಂದು ಚಿಕಿತ್ಸೆಯನ್ನು ನಾವು ಮಾಡಬೇಕಾಗ್ತದೆ? ಅದು ಕೂಡ ರೋಗ ಸ್ಥಿತಿಗೆ, ಅಂದ್ರೆ ಆ ರೋಗ ಸ್ಥಿತಿಯ ಮೇಲೆ ಅನುಗುಣವಾಗಿ ಅವಲಂಬಿಸಿರುತ್ತೆ. ಮತ್ತೆ ಪಥ್ಯಾಹಾರಗಳನ್ನು ಕೂಡ ಇದಕ್ಕೆ ಅನುಗುಣವಾಗಿ ಇದನ್ನ ಕ್ರಮಗಳನ್ನು ಕೂಡ ನಿರ್ಧರಿಸಲಾಗುತ್ತೆ. ಅದನ್ನ ವೈದ್ಯರ ಸಲಹೆ ಮೇರೆಗೆ ಅದನ್ನು ಕೂಡ ಪಾಲಿಸಬೇಕಾಗುತ್ತೆ. ಮತ್ತೆ ಈ ಗರ್ಭಿಣಿಯರಲ್ಲಿ ಆಗುವಂತ ಇದಕ್ಕೆ ನಾನು ವಿಶೇಷ ಚಿಕಿತ್ಸೆ ಏನು ಬೇಕಾಗಲ್ಲ. ಅದು ಗರ್ಭಾವಸ್ಥೆಯಲ್ಲಿ ಆಗುವಂತ ಒಂದು ಪೈಲ್ಸಿಗೆ ಅದು ಪ್ರಸವ ನಂತರ ಏನು ಮೊದಲಿನ ಒಂದು ಸಾಮಾನ್ಯ ಸ್ಥಿತಿಗೆ ಕೂಡ ಅದು ಮರಳುವಂಥದ್ದು. ಇನ್ ಕೇಸ್ ಅವರಿಗೆ ಏನಾದ್ರೂ ತುಂಬಾನೇ ಏನು ನೋವು ಸಹಿಸಲಾಗಷ್ಟು ಏನಾದ್ರೂ ಇದೆ, ಅಥವಾ ರಕ್ತಸ್ರಾವ ಆ ಥರ ಏನಾದ್ರೂ ಇದ್ದಾಗ ವೈದ್ಯರ ಸಲಹೆ ಮೇರೆಗೆ ಅದು ಅಬ್ಸಲ್ಯೂಟ್ಲಿ ಸೇಫ್ ಇರುವಂತ ಮೆಡಿಸಿನ್ಗಳಿರುತ್ತೆ. ಅದನ್ನ ಪಥ್ಯಕ್ರಮ ಹಾಗೂ ಔಷಧ ಸೇವನೆ ವೈದ್ಯರ ಸಲಹೆ ಮೇರೆಗೆ ತಗೊಂಡ್ರೆ ಸಂಪೂರ್ಣವಾಗಿ ಗುಣಮುಖರಾಗಬಹುದು. ಇನ್ನು ತಲಪಾಡಿಯಲ್ಲಿರುವಂತಹ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾವ ರೀತಿ ಮೂಲವ್ಯಾಧಿಗೊಂದು ಚಿಕಿತ್ಸೆ ಇದೆ ಅಂತ ನಾ ಈ ಮೇಲೆ ಈಗ ಹೇಳಿದ ಹಾಗೆ ಆ ಎಲ್ಲ ಚಿಕಿತ್ಸೆಗಳು ಕೂಡ ಲಭ್ಯ ಇದೆ. ಫಸ್ಟ್ ಇದರಲ್ಲಿ ಎಪಿಸೋಡ್ ಅಲ್ಲಿ ಬಂದಿತ್ತಲ್ಲ ನಮ್ಮ ಆಸ್ಪತ್ರೆಯ ಸೌಲಭ್ಯಗಳು ಏನೇನಿದೆ ಅಂತ ಹೇಳಿ. ಸೊ ಸುಸಜ್ಜಿತವಾದ ಒಂದು ಆಪರೇಷನ್ ಥಿಯೇಟರ್ ಕೂಡ, ಮತ್ತೆ ತಜ್ಞ ವೈದ್ಯರುಗಳು, ಮತ್ತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಕೂಡ ಇರೋದ್ರಿಂದ ಈ ಎಲ್ಲ ಚಿಕಿತ್ಸೆಗಳ ಒಂದು ಅವಕಾಶ ನಮ್ಮ ಆಸ್ಪತ್ರೆಯಲ್ಲಿ ಅಂತ ಹೇಳಿ. ಎಸ್, ಕೊನೆಯದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ ಮೇಡಮ್ ಈ ಒಂದು ಮೂಲವ್ಯಾಧಿ ಬಗ್ಗೆ ಜನರಲ್ಲಿ ಒಂದು ಮೆಸೇಜ್ ಕೊಡೋದಾದ್ರೆ? ಮೂಲವ್ಯಾಧಿ ಒಂದು ಸರ್ವೇ ಸಾಮಾನ್ಯವಾಗಿ ಏನು ಕಂಡು ಬರುವಂತ ಕಾಯಿಲೆ. ಸಾಧಾರಣವಾಗಿ ಅಂದ್ರೆ ಸ್ತ್ರೀ ಪುರುಷ ಭೇದವಿಲ್ಲದೆ ಬಾಧಿಸುವಂತ ಒಂದು ರೋಗ ಅಂತ ಹೇಳ್ಬೋದು. ಮೊದಲಿಗೆ ಹೇಗಿತ್ತು ಅಂತ ಹೇಳಿದ್ರೆ ಒಂದು 35 ವರ್ಷದ ಆ ವಯಸ್ಸಿನ ಆಸುಪಾಸಿನ ಜನರಲ್ಲಿ ಬರುವಂಥದ್ದು ಅಂತ ಹೇಳಿ. ಬಟ್ ಇತ್ತೀಚಿನ ಒಂದು ಜೀವನ ಶೈಲಿ ಆಗಲಿ, ಆಹಾರ ಕ್ರಮದಿಂದ ಆಗಲಿ, ಒಂದು ಹದಿವಯಸ್ಕರಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ಹೊರರೋಗಿ ವಿಭಾಗದಲ್ಲಿ ನಾನು ಬಹಳಷ್ಟು ಜನ ಹದಿವಯಸ್ಕರು ಕೂಡ ಬಂದು ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ದನ್ನ ಕೇಳಿದ್ದೀನಿ. ಆದ್ರೆ ಅದು ಒಂದು ಮೋಸ್ಟ್ಲಿ ಭಾರಿ ಕಡಿಮೆ ಜನಸಂಖ್ಯೆಯಲ್ಲಿ ಬಂದು ವೈದ್ಯರನ್ನ ಕನ್ಸಲ್ಟ್ ಮಾಡುವಂಥದ್ದು. ಬಹಳಷ್ಟು ಜನ ಅದನ್ನ ಮುಜುಗರದಿಂದಾಗಿ ಇನ್ನೂ ಮುಂದೂಡುವಂಥದ್ದೇ
ನಾವು ಕಾಣ್ತಾ ಇರುವಂತದ್ದು. ಬರುವಷ್ಟೊತ್ತಿಗೆ ತಜ್ಞ ವೈದ್ಯರನ್ನು ಕಾಣುವಷ್ಟೊತ್ತಿಗೆ ಆ ಪ್ರಾಥಮಿಕ ಹಂತಗಳೆಲ್ಲ ದಾಟಿ ಹೋಗಿ ಆಗಿರುತ್ತೆ. ಹಾಗಾಗಿ ಫೈನಲ್ ಸ್ಟೇಜ್ ಆಗುವ ಪ್ರಾಥಮಿಕ ಹಂತದಲ್ಲೇನೆ ಒಂದು ನಿಸಂಕೋಚವಾಗಿ ಬಂದು ಮುಕ್ತವಾಗಿ ಮಾತಾಡಿ ಒಂದು ವೈದ್ಯರ ಮಾರ್ಗದರ್ಶನ, ಅದರ ಬಗ್ಗೆ, ರೋಗದ ಬಗ್ಗೆ ವಿವರವಾದ ಮಾಹಿತಿ ಮತ್ತೆ ಒಂದು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳೋದು ಉತ್ತಮ ಅಗತ್ಯ ಅಂತ ಹೇಳುವಂತದ್ದು. ಎಸ್, ಇಷ್ಟು ಹೊತ್ತು ನಮ್ಮ ಜೊತೆ ಇದು ಮೂಲವ್ಯಾಧಿ ರೋಗದ ಬಗ್ಗೆ ಮಾಹಿತಿಯನ್ನು ನೀಡಿದಕ್ಕೆ ಮೇಡಮ್ ನಿಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.